ಒಂದು ಇಲ್ಲಿ ಕ್ರಿಕೆಟ್ ಕಬಡ್ಡಿ ಆಗುವಂಥ ನಿರೂಪಣೆಯನ್ನು ಮಾಡಿ MC ಮಾಡ್ತಾ ಇದ್ದಂಥ ಒಂದು ಬಾಲಕ. ಬಿಗ್ ಬಾಸ್ ಈ ಊರು ನಾವು ನೋಡಬೇಕು ಅಂತ ಅನಿಸಿದ್ದು ರೂಪೇಶ್ ಶೆಟ್ಟಿ ಬಂದ ನಂತರ. ഇവർ ನಮ್ಮ പഞ്ചായത്ത് ಮೆಂಬರ್. പിന്നെ ഈ ബിഗ് ബോസിൽ വിജയമായിട്ട് വരുന്നത് കാത്തിരിക്കുകയാണ്. ಅದೇ ರೀತಿ ಇವತ್ತು ರೂಪೇಶ್ ಶೆಟ್ಟಿ ಬಿಗ್ ಬಾಸ್ ಅಲ್ಲಿ ಕಾಣ್ತಾ ಇರಬೇಕಿದ್ರೆ ನಾವು ಎದೆ ತಟ್ಟಿ ಹೇಳ್ತೇನೆ ನನ್ನ ಮಗ ಅಂತ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ನನ್ನ ಅತ್ತಿಗೆ ಮಗ. ಚಾನ್ಸ್ ಕೊಟ್ಟರೆ ಮಾತ್ರ ಒಬ್ಬ ಬೆಳಿಲಿಕ್ಕೆ ಆಗೋದು. ಆ ಟೈಮಲ್ಲಿ ನಮ್ಮ ಊರಿನ ಹುಡುಗ ನಮ್ಮವನೇ ಆಗಿದ್ದಂಥ ರೂಪೇಶ್ ಶೆಟ್ಟಿಗೆ ಅವರು ಈ ಕ್ಲಬ್ ಏನು ಮಾಡಿದ್ರು ಒಂದು ಇದರ ಪಾರ್ಟ್ ಇತ್ತು. MCಗೆ ಪ್ರತ್ಯೇಕವಾದಂಥ ಇದು ಪ್ರತಿಭೆ ಇರಬೇಕು. ಅವನು ಒಳ್ಳೆ MC ಮಾಡ್ತಾ ಇದ್ದ. ಈಗ ಕಬಡ್ಡಿ ಆಗ್ತಾ ಇತ್ತು, ಇಲ್ಲಿ ಇದು ಎಂತ ಕ್ರಿಕೆಟ್, ಸಣ್ಣ ಮಕ್ಕಳು ಕ್ರಿಕೆಟ್ ಆಗ್ತಾ ಇತ್ತು. ಹೌದು, ಅವರು ಆಡ್ತಾ ಇರಬೇಕಾದ್ರೆ ಇವ MC ಹೇಳ್ತಾ ಇದ್ದ, ಹೀಗೆ ಕೂತು ಹೇಳ್ತಾ ಇದ್ದ. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಕನ್ನಡದ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್ ಮಂಗಳೂರು. ಸದ್ಯ ನನ್ನ ಜೊತೆ ರೂಪೇಶ್ ಶೆಟ್ಟಿ ಅವರ ಅಣ್ಣ ಜಯಪ್ರಸಾದ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತು ನಾವು ಎಲ್ಲಿದ್ದೇವೆ? ಈಗ ಇರುವ ಜಾಗ ನಾನೀಗ ಆಲ್ರೆಡಿ ನನ್ನ ಅಜ್ಜಿ ಮನೆಯನ್ನೆಲ್ಲ ತೋರಿಸಿ ಆಯಿತು, ನಮ್ಮ ಸಂಬಂಧಿಕರು, ನಮ್ಮ ಆತ್ಮೀಯರು, ನಮ್ಮ ಬಾಂಧವರನ್ನು ತೋರಿಸಿದ್ದೇನೆ. ಈಗ ನಾನು ಇರುವ ಜಾಗ ಒಂದು ನಾನು ಚಿಕ್ಕಂದಿರುವಂಥ ಒಂದು ಕ್ಲಬ್ ಇತ್ತು, ಶಿವಶಕ್ತಿ ಫ್ರೆಂಡ್ಸ್ ಕ್ಲಬ್ ಅಂತ. ಅದು ನಾನು ಕೂಡ ಇಲ್ಲಿ ಬಂದಾಗ 2 ತಿಂಗಳಲ್ಲಿ ಇದ್ದಾಗ ಕ್ರಿಕೆಟ್ ಆಡಬೇಕಾದ್ರೆ ಇಲ್ಲಿ ಆಡ್ತಾ ಇದ್ದೆ. ಈ ಕ್ಲಬ್ ಇದು ಮೆಂಬರ್ ಜೊತೆ ನನಗೆ ಬಾಂಧವ್ಯ ಇತ್ತು. ಈಗ ಅದರ ಮೆಂಬರ್ ಎಲ್ಲ ಹೊಸ ಬಂದಾಗ ಯಂಗ್ಸ್ಟರ್ಸ್ ಬಂದಾಗ ಓಲ್ಡ್ ಹೋಗ್ತಾ ಇರ್ತಾರೆ. ಬಟ್ ಆ ಕ್ಲಬ್ ಹೆಸರು ಇನ್ನೂ ಇದೆ. ಸೊ ನನ್ನ ತಮ್ಮ ಕೂಡ ಇದಕ್ಕೊಂದು ಕನೆಕ್ಟೆಡ್ ಇದ್ದಾನೆ. ಇದ್ರ ಜೊತೆ ಇದರ ಕ್ರಿಕೆಟ್ ಮ್ಯಾಚ್ ಇದು ಕಮೆಂಟ್ರಿ ಮಾಡ್ತಾ ಇದ್ದ. ಈ ಕ್ಲಬ್ ಮೆಂಬರ್ ಜೊತೆ ಅವನಿಗೊಂದು ಬಾಂಧವ್ಯ ಇತ್ತು. ಅದ್ರ ಶೆಟ್ಟಿಯ ಏನು MC ಜರ್ನಿಯ ಮೊದಲು ಕಮೆಂಟ್ರಿ ಮಾಡ್ತಾ ಇದ್ದೆ. ಹೌದು ಇದೇ ಫ್ರೆಂಡ್ಸ್ ಕ್ಲಬ್. ಇಲ್ಲಿ ಕ್ರಿಕೆಟ್ ಏನಾದ್ರು ಮಾಡ್ತಾ ಇದ್ರೆ ಇದರಲ್ಲಿ ಅವನು MC ಬಗ್ಗೆ ಅವರು ದಿವಾಕರ್ ಹೇಳಿದಾಗೆ ಅವನಿಗೂ ಆ ಅಪರ್ಚುನಿಟಿ ಸಿಕ್ಕಿದೆ. ಅವನಿಗೆ ಮಾಡುವಂಥದ್ದು ಸ್ಟಾರ್ಟಿಂಗ್ ಸ್ಟೇಜ್. ಅದಕ್ಕೂ ಒಂದು ಕಾರಣ ಇವರು ಅಂತ ನಾವು ಹೇಳ್ಬೋದು. ಯಾಕಂತ ಹೇಳಿದ್ರೆ ಚಾನ್ಸ್ ಕೊಟ್ಟರೆ ಮಾತ್ರ ಒಬ್ಬ ಬೆಳಿಲಿಕ್ಕೆ ಆಗೋದು. ಈಗ ನಮ್ಮ ಪ್ರೋಗ್ರಾಮ್ ಚೆನ್ನಾಗಿ ಆಗ್ಬೇಕಾದ್ರೆ ದೊಡ್ಡವರನ್ನೇ ಕರೀತಾರೆ. ಆದರೆ ರಿಸ್ಕ್ ತಗೊಂಡು ಮಾಡೋದಿದೆಯಲ್ಲ, ಅದು ಒಂದು ಚಾಲೆಂಜ್. ಅದನ್ನು ಫಸ್ಟ್ ಸ್ಟೇಜಲ್ಲಿ ಆ ರಿಸ್ಕ್ ತಗೊಂಡು ಅದನ್ನು ಕೊಡುವ ಬೇಡಬಹುದು. ಆ ಟೈಮಲ್ಲಿ ನಮ್ಮ ಊರಿನ ಹುಡುಗ ನಮ್ಮವನೇ ಆಗಿದ್ದಂಥ ರೂಪೇಶ್ ಶೆಟ್ಟಿಗೆ ಅವರು ಈ ಕ್ಲಬ್ ಏನು ಮಾಡಿದ್ರು ಒಂದು ಇದರ ಪಾರ್ಟ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಇವರನ್ನೊಂದು ಇಲ್ಲಿನ ಕರ್ನಾಟಕ ಜನರಿಗೆ ಇವರ ಬಗ್ಗೆನೂ ಸ್ವಲ್ಪ ತಿಳಿಸ್ಬೇಕು. ಇವರಿಂದ ಅವನಿಗೆ ಏನಾಗಿದೆ, ಏನು ಯೂಸ್ ಆಗಿದೆ, ಏನು ಒಳ್ಳೇದಾಗಿದೆ ಅಂತ ಗೊತ್ತಾಗಬೇಕಂದ್ರೆ ನಾನು ಇಲ್ಲಿ ಕರ್ಕೊಂಡು ಬಂದಿರೋದು ನಿಮ್ಮದು. ನಾನೀಗ ನಿಮಗೆ ನನಗೆ ಪರಿಚಯ ಇರುವಂಥದ್ದು ನಮ್ಮದು ರಿಲೇಷನ್ ಅವರು ಉದಯ್ ಅಂತಿದ್ದಾರೆ. ಅವರು ಕೂಡ ಇದಕ್ಕೊಂದು ಇದಾಗ್ತಾರೆ. ಇವರಿಗೆ ನಿಮಗೆ ಇಲ್ಲಿಯ ಎಲ್ಲ ಸದಸ್ಯರನ್ನು ಇವರು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ಯಾಕಂತ ಹೇಳಿದ್ರೆ ಇವರು ನಮಗೆ ನನ್ನ ವೆಲ್ವಿಷರ್ ಕೂಡ, ನಮ್ಮ ಸಂಬಂಧಿಕರು ಕೂಡ ಎಲ್ಲ ಇವರೇ. ಆದರೆ ನನಗಿಂತ ಜಾಸ್ತಿ ಕ್ಲಬ್ಬಿನ ಬಗ್ಗೆ ಇವರಿಗೆ ಮಾಹಿತಿ ಇದೆ. ಅದಕ್ಕೆ ನಾನು ಇವರ ಮುಖಾಂತರ ನಿಮ್ಗೆ ಏನಾದರೂ ವಿಷಯ ತಿಳಿಸೋದಾದ್ರೆ ತಿಳಿಸ್ಬೇಕು ಅಂತ ನಾನು ಅವ್ರಿಗೆ ಹೇಳಿದ್ದೇನೆ. ಸೊ ಅವ್ರು ಹೇಳ್ತಾರೆ, ಉದಾಹರಣೆ ನೀವು ಹೇಳಬೇಕು, ನಿಮ್ಗೆ ಈ ಕ್ಲಬ್ಬಿನ ಬಗ್ಗೆ ಗೊತ್ತುಂಟು, ಈ ಕ್ಲಬ್ಬಿಂದ ರೂಪೇಶ್ಗೆ ಏನಾಗಿದೆ ಅಂತ ನಿಮಗೂ ಗೊತ್ತಿದೆ. ನೀವು ರೂಪೇಶಿನ ಸ್ಟಾರ್ಟಿಂಗ್ ಸ್ಟೇಜ್ ನೆನಪಿದೆಯಾ? ಇಲ್ಲಿ ಬಂದಾಗ ಮೊದಲ MCಗೆ ಅವಕಾಶ ಕೊಟ್ಟ ದಿನಗಳು. ಹೊಸ ಹುಡುಗ, ಧೈರ್ಯ ಇರುವುದಿಲ್ಲ ಯಾರಿಗೂ ಕೂಡ. ಇವಾಗ ಎಕ್ಸ್ಪೀರಿಯನ್ಸ್ ಉಂಡ ಇಜ್ಜೆ ಮೇಗು ಕೊರೋಡ ಬೊರ್ಚ ಎಂಚೆ ಪಾತಿರುವೇನ ಪ್ರೋಗ್ರಾಮ್ ಕೆಟ್ಟವೇನದನ್ನ ಯಾವ ಧೈರ್ಯದಲ್ಲಿ ಕೊಟ್ರಿ? ಆಗ ರೂಪೇಶ್ ಶೆಟ್ಟಿಗೆ ಬೇರೆ ಒಂದು ಪ್ರತಿಭೆ ಇತ್ತು. ಒಂದು MC ಮಾಡುವಂಥ ಒಂದು ಪ್ರತಿಭೆ ಇತ್ತು. ಅವನು ಕೂತಲ್ಲಿ ಈಗ ಹಾಡು ಹೇಳ್ತಾ, ಈಗ ಮಾತಾಡ್ತಾ ಒಳ್ಳೆ ಇದು ಎಂತ MCಗೆ ಪ್ರತ್ಯೇಕವಾದಂಥ ಇದು ಪ್ರತಿಭೆ ಇರಬೇಕು. ಅವನು ಒಳ್ಳೆ MC ಮಾಡ್ತಾ ಇದ್ದ. ಈಗ ಕಬಡ್ಡಿ ಆಗ್ತಾ ಇತ್ತು, ಇಲ್ಲಿ ಇದು ಎಂತ ಕ್ರಿಕೆಟ್, ಸಣ್ಣ ಮಕ್ಕಳು ಕ್ರಿಕೆಟ್ ಆಗ್ತಾ ಇತ್ತು. ಹೌದು, ಅವರು ಆಡ್ತಾ ಇರಬೇಕಾದ್ರೆ ಇವ MC ಹೇಳ್ತಾ ಇದ್ದ, ಹೀಗೆ ಕೂತು ಹೇಳ್ತಾ ಇದ್ದ. ಬಿಗ್ ಬಾಸ್ ಈ ಊರು ನಾವು ನೋಡಬೇಕು ಅಂತ ಅನಿಸಿದ್ದು ರೂಪೇಶ್ ಶೆಟ್ಟಿ ಬಂದ ನಂತರ. ಅಷ್ಟರವರೆಗೆ ಬಿಗ್ ಬಾಸ್ ಯಾರು ನೋಡ್ತಾ ಇರಲಿಲ್ಲ. ನಿಮಗೆ ಕಾರ್ಯಕ್ರಮ ಇತ್ತು ಅಂತ ಗೊತ್ತಿತ್ತು. ಮಕ್ಕಳು ಕೂಡ ಈಗ 11 ಗಂಟೆ ತನಕ ನೋಡ್ತಾ ಇದ್ದಾರೆ ಬಿಗ್ ಬಾಸ್. ಯಾಕಂತ ಹೇಳಿದ್ರೆ ನಮ್ಮ ಊರಿನ ಹುಡುಗ ಇದ್ದ. ಮತ್ತೆ ಅವನ ತಂದೆ ಎಂಟ್ರಿ ಆದ ನಂತರ ಮತ್ತೂ ಸಹ ಜೋರಾಗಿ ಈಗ ನೋಡ್ತಾ ಇದ್ದಾರೆ ಬಿಗ್ ಬಾಸ್. ತ್ಯಾಂಪಣ್ಣ ಶೆಟ್ರು ಬಂದ ನಂತರ ಜೋರಾಗಿ ನೋಡ್ತಾ ಇದ್ದಾರೆ. ಏನು ಹೇಳ್ತೀರಿ ಸರ್, ರೂಪೇಶಿನ ಸ್ಟಾರ್ಟಿಂಗ್ ದಿವಸಗಳು, ಶಿವಶಕ್ತಿ ಫ್ರೆಂಡ್ ಸರ್ಕಲ್ನಲ್ಲಿ ಮೊದಲು ಬಂದಂಥ ದಿನಗಳು, ಇಲ್ಲಿ ಕೂತು ಒಬ್ಬ ಸಣ್ಣ ಹುಡುಗ, ಆ ದಿನಗಳು ನೆನಪಿದೆಯಾ? ಮೊದಲು ಮೈಕ್ ಹಿಡಿದದ್ದು, ಇಲ್ಲಿ ಮಾತಾಡಿದ್ದು ಯಾವ ಇಯರ್ ಅದು ಅಂತ ಅಂದಾಜು? ಅವ ಇಲ್ಲಿ ಸಣ್ಣದಿಂದಲೇ ಇರುವಾಗಲೇ ನಮ್ಮೊಂದಿಗೆ ಎಲ್ಲ ನಮ್ಮ ಕಾರ್ಯಕ್ರಮಗಳಲ್ಲಿ, ನಮ್ಮ ಊರಿನ ಚಟುವಟಿಕೆಗಳಲ್ಲಿ ಎಲ್ಲದರಲ್ಲಿ ಒಟ್ಟಾಗಿ ನಮ್ಮೊಟ್ಟಿಗೆ ಸೇರಿಕೊಂಡು ಕೆಲಸ ಮಾಡ್ತಾ ಇದ್ದ. ನಂತರ ಅವನಿಗೆ ಒಂದು ಹವ್ಯಾಸ, ನನಗೆ ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ಹೋಗಬೇಕು ಅಂತ, ಒಂದು MC ಮಾಡುವಂಥ ಆಗಬೇಕು. ಅದಕ್ಕೆ ನಮ್ಮ ಊರಿನವರೆಲ್ಲ ಪ್ರೋತ್ಸಾಹ ಕೊಟ್ಟೆವು. ಆ ಮೂಲಕ ಅವನನ್ನು ನಮ್ಮ ಮನೆ ಹತ್ತಿರದ, ಅವನೇ ನೆರೆಕರೆ, ಅವನ ಅಪ್ಪನ ಮನೆ ನಮ್ಮ ಮನೆ ಹತ್ತಿರ, ತ್ಯಾಂಪಣ್ಣ ಶೆಟ್ರದ್ದು. ಹಾಗೆ ಅಲ್ಲಿಯೂ ಕೂಡ ಹಾಗೆ ಸಣ್ಣ ಇರುವಾಗಲೇ ಬಜಿ ನೋಡೋಲಿಕ್ಕೆ ಯಾಕಂದರೆ ಯಾವುದೇ ಬೇರೆ ಕೆಟ್ಟ ಅಭ್ಯಾಸ ಇರುವವಲ್ಲ. ಅವನ ಸ್ವಭಾವವಾಗಿ ಅವನ ಮನೆಯವರು, ಅಕ್ಕ ಆಗಲಿ, ಅವರೆಲ್ಲರೂ ಸಣ್ಣದಿಂದಲೇ ನಾವು ಒಟ್ಟಿಗೆ ನಮ್ಮ ಮನೆ ಹತ್ತಿರದೇ ಇದ್ದವ.
ಇಂಥ ಇದರಲ್ಲಿ ಚಟುವಟಿಕೆಗಳಲ್ಲಿ ಮುಂದಾಗ್ತಂತ ಇರುವಾಗ ಊರಿನವರು ಕ್ಲಬ್ಬಿನವರು ಎಲ್ಲರೂ ಕೂಡ ಅವನಿಗೆ ಇಂಥ ಒಂದು ಚಾನ್ಸನ್ನು ಅಲ್ಲಲ್ಲಿ MC ಮಾಡಲಿಕ್ಕೆ ಕಾರ್ಯಕ್ರಮ ಅಥವಾ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಬೇಕಿದ್ರೆ ಅದನ್ನೆಲ್ಲ ಚಾನ್ಸನ್ನು ಕೊಡುವಾಗ ಅವನು ಒಳ್ಳೆಯ ಅದನ್ನು ಸದುಪಯೋಗ ಮಾಡಿಕೊಂಡ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಕಲಾವಿದ ದೊಡ್ಡ ಒಂದು ಆ್ಯಕ್ಟರ್ ಆಗಿದ್ದಾನೆ ಅಂತ ಹೇಳುವಾದ್ರೆ ನಮಗೆ ಒಂದು ಹೆಮ್ಮೆ. ಇನ್ನೂ ಕೂಡ ಅವನಿಗೆ ಈಗ ಇಂಥ ಒಳ್ಳೆಯ ಕಾರ್ಯಕ್ರಮ ಇನ್ನೂ ಮಾಡಲಿ, ಇನ್ನಷ್ಟು ಎತ್ತರಕ್ಕೆ ಏರಲಿ, ಇನ್ನಷ್ಟು ದೊಡ್ಡ ನಟ ಆಗಲಿ, ಇದರಿಂದ ನಮ್ಮ ಊರಿಗೂ ಕೂಡ ಹೆಮ್ಮೆ ತರಲಿ, ಅವನಿಗೆ ಕೂಡ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಅಂತ ನಮ್ಮೆಲ್ಲರ ಊರಿನ ಪರವಾಗಿ ಹಾಗೂ ಶಿವಶಕ್ತಿ ಫ್ರೆಂಡ್ಸ್ ಕ್ಲಬ್ಬಿನ ಪರವಾಗಿ ನಾವು ಹಾರೈಸ್ತಾ ಇದ್ದೇವೆ. ನೋಡ್ತಾ ಇದ್ದೀರಾ ಸರ್? ಹಾಗೆ ಮೊನ್ನೆ ನಮ್ಮ ಅಪ್ಪ ತ್ಯಾಂಬಣ್ಣನನ್ನು ಹೋಗಿ ನೋಡಿದ ಅದು ದೊಡ್ಡ ಒಳ್ಳೆಯ ಒಂದು ನಮ್ಮ ವಿಷಯ ಆಗಿದೆ. ಯಾಕಂದರೆ ಅವನು ಮೊದಲೇ ಒಂದು ಯಕ್ಷಗಾನ ಕಲಾವಿದ, ಅಮ್ಮನ ಎಲ್ಲರ ಇದೊಂದು ರೂಪೇಶಿಗೆ ಬಂದಿದೆ. ಹಾಗೆ ಇನ್ನೂ ಕೂಡ ಒಳ್ಳೆಯ ಕಾರ್ಯಕ್ರಮದಲ್ಲಿ ಒಳ್ಳೆಯ ಇದನ್ನು ಬರಲಿ, ಫೈನಲಲ್ಲಿ ಅವನೇ ವಿಜಯ ಆಗಲಿ ಅಂತ ನಮ್ಮೆಲ್ಲರ ಶುಭ ಹಾರೈಕೆಗಳು. ಮತ್ತೊಂದು ಈ ಪ್ರತಾಪನಗರದಲ್ಲಿ ಮತ್ತೊಂದು ವಿಶೇಷತೆ ಅಂದರೆ ಪ್ರತಿ ಮನೆಯಲ್ಲೂ ಒಬ್ಬೊಬ್ಬರು ಕಲಾವಿದರಿದ್ದಾರೆ. ಪ್ರತಿ ಮನೆಯಲ್ಲೂ ಒಬ್ಬೊಬ್ಬರು ಕಲಾವಿದರು. ಯಕ್ಷಗಾನ ಒಂದು ವಿಶೇಷ ಅಂತ ಈ ಊರೇ ಈಗ ಇಲ್ಲಿ ಸಿನಿಮಾ ಆಗ್ಬೋದು, ಕಾಂತಾರ ಸಿನಿಮಾ ಆಗ್ಬೋದು. ಕಾಂತಾರ ಸಿನಿಮಾದಲ್ಲಿ ಈ ಊರಿನವರಿದ್ದಾರೆ. ಪೃಥ್ವಿ ಎಂಬಾರ್ ಇದೆ ನಮ್ಮ ಊರಿನ ಮಂಗಲ್ಪಾಡಿ ಗ್ರಾಮದವರು, ಅವರು ಸಹ ಇದೇ ಊರಿನವರು. ನಾನು ಹೇಳುವುದಂದರೆ ನಮ್ಮ ಊರಿನಲ್ಲಿ ಎಲ್ಲ ಪ್ರತಿ ಮನೆಯಲ್ಲೂ ಸಣ್ಣ ಹುಡುಗನಿಂದ ಹಿಡಿದು ದೊಡ್ಡ ಪ್ರಾಯದವರವರೆಗೆ ಕಲಾವಿದರಿದ್ದಾರೆ. ನಮ್ಮ ಒಬ್ಬರು ಅಣ್ಣ ಇದ್ದಾರೆ, ದೇವದಾಸ್ ಶೆಟ್ಟಿ ಅಂತ. ಅವರು ನಮ್ಮ ಶಿವಶಕ್ತಿ ಕ್ಲಬ್ನ ಮೆಂಬರ್. ಇವರ ಮೆಂಬರ್ ಕೂಡ ನನ್ನ ಚಿಕ್ಕಪ್ಪ ಕೂಡ ಆಗ ಇದ್ರಲ್ಲ ಅಲ್ಲಿ ಬಾಲಕೃಷ್ಣ ಶೆಟ್ಟಿ ಅವರ ತಮ್ಮ, ಇನ್ನೊಂದು ನನ್ನ ಅಜ್ಜನ ಇನ್ನೊಂದು ತಂಗಿಯ ಮಗ ಅಲ್ಲಿ ಮಾತಾಡ್ತಿದ್ರಲ್ಲ ಒಬ್ರು, ಅವರ ಮಗ ಇವರು. ಏನು ಹೇಳ್ತೀರಿ ಸರ್? ನಮಸ್ತೆ. ನೆನಪುಗಳು ಏನಾದರೂ? ರೂಪೇಶ್ ನನಗೆ ಒಂದು ಸೋದರ ಅತ್ತೆಯ ಮತ್ತು ಸೋದರ ಮಾವನ ಮಗಳ ಮಗ. ಬಹುಶಃ ಒಂದು 3 ಸಿನಿಮಾಗಳು ಅವನಿಂದ ಕೈ ಚೆಲ್ಲಿ ಹೋಯಿತು. ಆಗ ಅವ ತುಂಬ ಬೇಸರ ಪಡ್ತಾ ಇದ್ದ. ಯಾಕೆ ಮುಂದೆ ನಾನು ಚಲನಚಿತ್ರ ರಂಗಭೂಮಿಯಲ್ಲಿ ಮಿಂಚುವಂಥ ಅವಕಾಶಗಳಿಲ್ವೋ ಅನ್ನುವಂಥ ಭಾವನೆಯಲ್ಲಿ ಇಟ್ಕೊಂಡಾಗ ಗಿರ್ಗಿಟ್ ಅನ್ನುವಂಥ ಒಂದು ಸಿನಿಮಾವನ್ನು ರಚನೆ ಮಾಡಿದರು. ಬಹುಶಃ ಆ ಗಿರ್ಗಿಟ್ ಸಿನಿಮಾವನ್ನು ಪ್ರದರ್ಶನ ಮಾಡಬೇಕಿದ್ರೆ ಅವನಿಗೆ ಜನಗಳ ಬೆಂಬಲ ಇರಲಿಲ್ಲ. ಯಾಕೆಂದರೆ 2-3 ಫಿಲಿಮ್ ಕೈ ಚೆಲ್ಲಿ ಹೋಗಿದೆ, ಅವರು ಸೋಲನ್ನು ಕಂಡಿದ್ದಾರೆ. ಆದರೆ ಅದಕ್ಕೆ ಹಣ ಸಿಕ್ಕಿದರೆ ಸಿಗ್ಬೋದೋ ಎನ್ನುವಂಥ ಭಾವನೆ ಕೂಡ ಅವರಲ್ಲಿ ಒಂದು ಆ ಕೊಡುವ ಅವರಲ್ಲಿತ್ತು. ಆದರೆ ಬಹುಶಃ ಅವನ ಬದುಕಿಗೆ ಆ ಗಿರ್ಗಿಟ್, ಯಾಕೆಂದರೆ ದೊಡ್ಡ ಒಂದು ತಿರುವು ಮಾತ್ರವಲ್ಲ, ಆ ಗಿರ್ಗಿಟ್ ಯಾವ ರೀತಿ ತಿರುಗುತ್ತಾ ಇದೆ ಅನ್ನುವುದಕ್ಕೆ ಉದಾಹರಣೆ ಒಂದು ರೂಪೇಶ್ ಶೆಟ್ಟಿಯ ಬದುಕು ಕೂಡ ಆ ಗಿರ್ಗಿಟ್ನಲ್ಲಿ ತಿರುಗಿದೆ. ಮೇಲೆ ಕೆಳಗೆ ಎಲ್ಲ ಯಾವ ರೀತಿ ಆ ಗಿರ್ಗಿಟ್ ತಿರುಗ್ತಾ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಬಹುಶಃ ನನಗೂ ಕೂಡ ಆ ಒಂದು ಸಿನಿಮಾದಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಬಹುಶಃ ನಾನು ಅದರಲ್ಲಿ ಅಭಿನಯ ಮಾಡಿದ್ದೇನೆ. ಅದು ಎಲ್ಲರ ಮನಸ್ಸಲ್ಲಿ ಕೂಡ ಈಗ ಚಲನಚಿತ್ರದಲ್ಲಿ ಕಾಂತಾರ ಅನ್ನುವಂಥ ಸಿನಿಮಾ ಯಾವ ರೀತಿ ಜನಗಳ ಮನಸ್ಸಿನಲ್ಲಿ ಉಳಿದಿದ್ದು, ಅದೇ ರೀತಿ ಗಿರ್ಗಿಟ್ ಅನ್ನುವಂಥ ಒಂದು ಚಿತ್ರ ತುಳು ರಂಗಭೂಮಿಯಲ್ಲಿ ಒಂದು ಅದ್ಭುತವಾದಂಥ ಬದಲಾವಣೆಯನ್ನು ಸಂಚಲನೆಯನ್ನು ತಂದಂಥ ಸಿನಿಮಾ ಅಂದರೆ ಗಿರ್ಗಿಟ್. ಬಾಲ್ಯದ ದಿನಗಳು ಹೇಗಿತ್ತು? ಈಗ ನೀವು ಅವರ ಫ್ಯಾಮಿಲಿ ಮೆಂಬರೇ, ಬಾಲ್ಯ ದಿನಗಳು ಹೇಗೆ ರೂಪೇಶ್? ನಾನು ಪ್ರಾರಂಭದಲ್ಲಿ ಸಿನಿಮಾದಲ್ಲಿ ನಟನೆ ಮಾಡಿದಾಗ ನನಗೆ ಬಹುಶಃ ನಾನು ಹೇಳಿದ್ದುಂಟು, ಅವ ಒಬ್ಬ ಕಲಾವಿದನ ಅಂತ. ಯಾಕೆಂದರೆ ಅವನ ಕಲೆಯನ್ನು ನಾವು ಕಾಣಲಿಲ್ಲ. ನಾವು ನಾಟಕ, ಸ್ಕಿಟ್ ಈ ರೀತಿಯಲ್ಲಿ ಬೆಳೆದ ಅವ ಒಂದು ಇಲ್ಲಿ ಕ್ರಿಕೆಟ ಕಬಡ್ಡಿ ಆಗುವಂಥ ನಿರೂಪಣೆಯನ್ನು ಮಾಡಿ MC ಮಾಡ್ತಾ ಇದ್ದಂಥ ಒಂದು ಬಾಲಕ. ಕಮೆಂಟ್ರಿ ಅಷ್ಟೇ. ಅದಕ್ಕೆ ಹಿಂದೆ ಅಂದರೆ ನಾನು ಒಬ್ಬ ಕಮೆಂಟ್ರಿಗಾರ, ನಿರೂಪಣೆ ಮಾಡ್ತಾ ಇದ್ದೆ. ನನ್ನಿಂದ ದಿವಾಕರ್ ಪ್ರತಾಪ್ನಗರ್ ಬಂದರು. ದಿವಾಕರ್ ಪ್ರತಾಪ್ನಗರದಿಂದ ರೂಪೇಶ್ ಶೆಟ್ಟಿ. ಯಾಕೆಂದರೆ ಅವನ ಬದುಕಿಗೆ ಯಾರೆಲ್ಲ ಆಶ್ರಯ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಗುರುತಿಸಬೇಕು. ಅದೇ ರೀತಿ ಅವ ಸಿನಿಮಾಕ್ಕೆ ಬಂದಾಗ ನಮಗೆ ಒಂದು ಸ್ವಲ್ಪ ಖುಷಿ ಆಯಿತು. ಅದೇ ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಆ ಸಿನಿಮಾ ಫ್ಲಾಪ್ ಆದಾಗ ನಮಗೂ ನೋವು ಆಯಿತು. ಅದೇ ರೀತಿ ಅವ ಈ ಮಟ್ಟದಲ್ಲಿ ಬೆಳೆದಿದ್ದರೆ ನಮಗೆ ತುಂಬ ಆಶೀರ್ವಾದ ಉಂಟು ಅವನಿಗೆ. ಯಾಕೆಂದರೆ ಒಂದು ರೂಪೇಶ್ ಶೆಟ್ಟಿ ಬೆಳೆದಾಗ, ಯಾಕೆಂದರೆ ನಾನೊಂದು ಹೇಳೋದೊಂದು ಮಲ್ಲಿಗೆ ಹೂ ದೇವರ ಕೊರಳಿಗೆ ಹಾಕುವಾಗ ಆ ಬಾಳೆಯ ಬಳ್ಳಿ ಕೂಡ ಪವಿತ್ರವಾಗುವುದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅದೇ ರೀತಿ ಇವತ್ತು ರೂಪೇಶ್ ಶೆಟ್ಟಿ ಬಿಗ್ ಬಾಸಲ್ಲಿ ಕಾಣ್ತಾ ಇರಬೇಕಿದ್ರೆ ನಾವು ಎದೆ ತಟ್ಟಿ ಹೇಳ್ತೇನೆ ನನ್ನ ಮಗ ಅಂತ ಹೇಳ್ತಾ ಇದ್ದೇನೆ. ಯಾಕೆಂದರೆ ನನ್ನ ಅತ್ತಿಗೆ ಮಗ, ಅದು ನಮಗೆ ಖುಷಿ. ಅದೇ ರೀತಿ ಇವತ್ತು ರೂಪೇಶ್ ಶೆಟ್ಟಿಯವರ ಬಾಲ್ಯ ಜೀವನದಲ್ಲಿ ಆ ಕಂಡಂಥ ನೋವು. ಯಾಕೆಂದರೆ ಮತ್ತೊಂದು ಕಡೆ ಅಂತಂದರೆ ಸುಮಾರು 17 ವರ್ಷಗಳ ಹಿಂದೆ ಅವನ ಅಮ್ಮನನ್ನು ಕೈ ಕರ್ಕೊಂಡ. ಯಾಕೆಂದರೆ ಒಂದು ವೇಳೆ ಅವರ ಬದುಕು ಬದಲಾವಣೆ ಆಗುವುದಕ್ಕೆ ಅದೊಂದು ಅವಕಾಶ ಇತ್ತು ಏನೋ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮನ್ನು ನೋವುಂಟು. ದೊಡ್ಡ ತಾಯಿ, ಇವರ ತಾಯಿ ಜಯಪ್ರಕಾಶ್ ದೊಡ್ಡಮ್ಮ, ಆ 3 ಮಕ್ಕಳನ್ನು ತನ್ನ ಮಡಿಲೆಲ್ಲ ಹಾಕಿ ಇವತ್ತು ಮಂಗಳೂರಲ್ಲಿ
ಈಗ ಒಂದು ಮನೆ ಬೇರೆ ಆ ಒಂದು ಮನೆಯಲ್ಲಿ ಸುಮಾರು 25-30 ಮಂದಿಗಳು ಆ ಒಂದು ಮನೆಯಲ್ಲಿ ಇದ್ದರು ಅವತ್ತು ಕಾರ್ ಸ್ಟ್ರೀಟಲ್ಲಿ. ಆ ಸಂದರ್ಭದಲ್ಲೂ ಕೂಡ ಈ 3 ಮಕ್ಕಳನ್ನು ತನ್ನ ಮಡಿಲಿಗೆ ಹಾಕಿ ತನ್ನ ಸೆರಗಡಿಯಲ್ಲಿ ಬೆಳೆಸಿ ಯಾವುದೇ ಒಂದು ರೀತಿಯ ನೋವನ್ನು ತರದಾಗಿ ಅವರ ಅಣ್ಣ ಇರ್ಬೋದು, ಅಕ್ಕ ಇರ್ಬೋದು, ದೊಡ್ಡಪ್ಪ ಇಡೀ ಬಾಲ ಮಾತ್ರವಲ್ಲ, ಅವರ ಹಿಂದೆ ಕೂಡ ನಮ್ಮ ಒಂದು ದಿವಂಗತ ವಿಜಯ್ ಶೆಟ್ಟಿ ಅಂತ ಆಕಸ್ಮಿಕ ಮರಣ ನಮಗೆ ತುಂಬ ಇವನ ಬದುಕಿನ ಹಿಂದೆ ಅವರ ಒಂದು ತುಂಬ ನೆರಳಿತ್ತು, ಕೊಡುಗೆ ಇತ್ತು. ಯಾಕೆಂದರೆ ಅವ ಎಲ್ಲಿ ಹೋಗ್ತಾ ಇದ್ದಾನೆ ಅವರು ಹೇಳ್ತಾ ಇದ್ರು, ನೀನು ಹೆದರಬೇಡ ನಾನಿದ್ದೇನೆ ಅಂತ. ಅದು ಅದಲ್ಲ, ಅವನ ತಮ್ಮ ಇದ್ದಾನೆ ರಾಕೇಶ್ ಶೆಟ್ಟಿ, ಇವರ ತಂದೆ ತಮ್ಮ, ಮತ್ತೊಂದು ರಾಕೇಶ್ ಶೆಟ್ಟಿ ಅಂತ ಇವರ ತಮ್ಮ. ಅವರಿಗೆ ಅವರು ಹೇಳ್ತಾ ಇದ್ರು ತಮ್ಮನಲ್ಲಿ, ನೀನು ಜಿಲ್ಲಾಧಿಕಾರಿ ಆಗುವಂತೆ ಹೋದು, ನಿನಗೆ ಎಷ್ಟು ಬೇಕು ಅದನ್ನು ರಾಕೇಶ್ ಶೆಟ್ಟಿ ರೂಪೇಶ್ ಶೆಟ್ಟಿ ತಮ್ಮ, ಯಾಕಂದರೆ ಶಾರ್ಪ್ ಒಳ್ಳೆಯದು. ಅವರ ಹತ್ರ ಹೇಳಿದರು, ಆದರೆ ಬೇಕಾದಂಥ ಹಣವನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ, ಜಿಲ್ಲಾಧಿಕಾರಿ ಅಂತ ಒಂದು ಯೋಜನೆಯನ್ನು ಕಳಿ ಅಂತ. ಯಾಕಂದರೆ ಆ ರೀತಿಯ ಪ್ರೋತ್ಸಾಹವನ್ನು ಈ ಮಕ್ಕಳಿಗೆ ಕೊಟ್ಟಿದ್ದಾರೆ. ಯಾರು ದೊಡ್ಡ ತಾಯಿ, ದೊಡ್ಡಮ್ಮ, ದೊಡ್ಡ ತಂದೆಯ ತಮ್ಮಂದಿರು ಕೂಡ ಇವರ ಬೆಳವಣಿಗೆ ಹಿಂದೆ ಇದ್ದರು. ಬಹುಶಃ ಇವತ್ತು ಬಿಗ್ ಬಾಸಲ್ಲಿ ಗೆಲ್ತಾನೆ ಅನ್ನುವಂಥ ಭರವಸೆ ಎಲ್ಲ ಗೆದ್ದೇ ಬರ್ತಾನೆ ಅನ್ನುವಂಥ ವಿಶ್ವಾಸವನ್ನು ನಾವು ಮೂಡ್ತಾ ಇದ್ದೇವೆ ಇನ್ನಷ್ಟು. ಯಾಕೆಂದರೆ ಪ್ರತಿಯೊಬ್ಬರ ಆಶೀರ್ವಾದ ಪ್ರೋತ್ಸಾಹವನ್ನು ನೀಡ್ತಾರೆ. ರೂಪೇಶ್ ಶೆಟ್ಟಿ ಒಂದು ಬಾಲ್ಯ ಜೀವನದಿಂದ ಈ ಮಟ್ಟಕ್ಕೆ ಬೆಳೆದಿದ್ದಾನೆ. ಈ ಪ್ರತಾಪನಗರದ ಒಂದು ಪ್ರತಾಪವನ್ನು ಬೆಂಗಳೂರಲ್ಲಿ, ಇಡೀ ಕರ್ನಾಟಕ, ಇಡೀ ವರ್ಲ್ಡ್ ವಿಶ್ವಕ್ಕೆ ತೋರಿಸ್ತಿದ್ದಾನೆಂದರೆ ಇದು ಈ ಪ್ರತಾಪನಗರದ ಒಂದು ಪ್ರತಾಪ. ಒಂದು ಅವಕಾಶ ಸಿಕ್ಕಿದೆ. ನಮ್ಮೆಲ್ಲರ ಈ ಊರಿನ ಪ್ರತಾಪನಗರದ ಕಲಾವಿದರು ಇರ್ಬೋದು, ಈ ಜನತೆ ಇರುವುದು ಮಾತ್ರ ಇಲ್ಲ, ಎಲ್ಲರೂ ಆಶೀರ್ವಾದವನ್ನು ಆ ಕೊಟ್ಟ ಕೊಡುಗೆಯಲ್ಲಿ ಇವತ್ತು ರೂಪೇಶ್ ಶೆಟ್ಟಿ ಬಿಗ್ ಬಾಸಲ್ಲಿ ಕಾಣ್ತಾ ಇದ್ದಾರೆ. ಬಿಗ್ ಬಾಸಲ್ಲಿ ವಿಜಯಿಯಾಗಿ ಇವತ್ತು ಬರ್ತಾರೆ ಅನ್ನುವಂಥ ವಿಶ್ವಾಸವನ್ನು ಹೇಳುತ್ತಾ ಅವನಿಗೂ ನನ್ನ ಈ ಮೂಲಕ ಆಶೀರ್ವಾದವನ್ನು ವ್ಯಕ್ತಪಡಿಸಿದ ಅವಕಾಶಕ್ಕಾಗಿ ನಾನು ನಿಮ್ಮಲ್ಲೂ ಒಂದು ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಇವರು ನಮ್ಮ ಪಂಚಾಯತ್ ಮೆಂಬರ್, ನಮ್ಮ ಪ್ರತಾಪನಗರದ ಮೆಂಬರ್ ಆದ ಸುಧಾ ಗಣೇಶ್ ಇವರಿದ್ದಾರೆ. ಅವರು ರೂಪೇಶ್ನ ಬಗ್ಗೆ ಒಂದೆರಡು ಅಭಿಪ್ರಾಯವನ್ನು ಹೇಳ್ತಾರೆ. ಹೇಳಿ ಮೇಡಮ್. കന്നഡ ബർത്തത മനസ്സിലാകും മലയാളം. എൻ്റെ വാർഡിൻ്റെ അഭിമാനമായി വന്നതിൽ ഏറ്റവും സന്തോഷം. ഈ വാർഡിൻ്റെ മെമ്പറായതിലും ഇപ്പം ഏറ്റവും കൂടുതൽ അഭിമാനിക്കുന്നു. ഉയരങ്ങളിലേക്ക് എത്താൻ എല്ലാവിധ ദൈവാനുഗ്രഹങ്ങളും നൽകട്ടെ. പിന്നെ ഈ ബിഗ് ബോസിൽ വിജയമായിട്ട് വരുന്നത് കാത്തിരിക്കുകയാണ് ഞങ്ങളെല്ലാവരും. ഈ വാർഡിൻ്റെ ഓരോരുത്തരും പറഞ്ഞ പോലെ തന്നെ എല്ലാവരും കലയിൽ പിന്നെ ഉയർച്ച ആയിക്കൊണ്ടിരിക്കുന്നവരാണ്. ചെറിയ മക്കൾ എല്ലാ സ്റ്റേജും ഉണ്ട് ഇവിടെ. എന്താ വെച്ചാൽ ഓരോരാൾക്കും കഴിവിനനുസരിച്ചിട്ട് വളരാനുള്ളത് പ്രതാപ് നഗറിൽ. അതുകൊണ്ട് അതേപോലെ ರೂಪೇಶ್ ಶೆಟ್ಟಿയും ഞങ്ങളുടെ വാർഡിൽ കിട്ടിയതിൽ ഏറ്റവും അഭിമാനിക്കുന്നു. എല്ലാവിധ അനുഗ്രഹങ്ങളും നൽകട്ടെ. ರೂಪೇಶ್ ಶೆಟ್ಟಿಯ ತಾಯಿ ನನ್ನ ಕ್ಲಾಸ್ಮೇಟ್. ಅಂದರೆ ನಾನು ಗಲ್ಫ್ ಈಗ ಸಾಧಾರಣ ಒಂದು 23 ವರ್ಷ ಗಲ್ಫಲ್ಲಿದ್ದೆ. ಆದಷ್ಟು ನಮ್ಮ ಊರಿನ ಪ್ರತಿಭೆ ಅಂದರೆ ರೂಪೇಶ್ ಶೆಟ್ಟಿ, ನಮಗೆ ಅದು ಒಂದು ಹೆಮ್ಮೆಯ ವಿಷಯ. ಅವರು ತಾಯಿ ಬಗ್ಗೆ ಏನಾದರೂ ಹೇಳ್ಬೋದು? ತುಂಬಾ ಜನರಿಗೆ ನೋಡಬೇಕು, ಅವ್ರ ಬಗ್ಗೆ ತಿಳಿಬೇಕು ಅಂತ ಆಸೆ. ಅಂದರೆ ಅವರು ಒಳ್ಳೆ ಕಲಾವಿದ ಕೂಡ ಆಗಿದ್ರು. ಶಾಲೆಯಲ್ಲಿ ನಾವು ಆಗ ಇದರಲ್ಲಿ ಕಲಿಯುವಾಗ ಕುಬಣೂರು ಶಾಲೆಯಲ್ಲಿ ಇದ್ದರು. ಮತ್ತು ನಾನಂದರೆ ತುಂಬ ವರ್ಷ ಗಲ್ಫಲ್ಲಿದ್ದ ಕಾರಣ ರೂಪೇಶ್ ಶೆಟ್ಟಿಯ ಈ ಫ್ಯಾನ್ ಅಂದರೆ ಇದರಲ್ಲಿ ನಮಗೆ ಫಿಲಿಮು ಇದರಲ್ಲಿ ಇದಂದರೆ ಮಾತ್ರ ನಮಗೆ ಅಷ್ಟು ಇದಾದ. ಆದರೆ ನಮ್ಮ ಹೆಮ್ಮೆ ಅವರು ರೂಪೇಶ್ ಆಡ್ತಾ ಇದ್ದ ಚಿಕ್ಕಂದಲ್ಲೇ. ನಾವು ದೇವ್ರ ಬೇಡಿಕೊಳ್ತೇವೆ ಅವರು ಗೆದ್ದು ಬರ್ಬೇಕಂತೇಳಿ. ಇಲ್ಲಿ ಪ್ರಾರ್ಥನೆ ದೇವರದ ಗುಳಿಗೆ ಅಂತ ಅವ್ರ ಡೈಲಿ ಪ್ರಾರ್ಥನೆ ರೂಪೇಶ್ ಶೆಟ್ಟಿ ಗೆದ್ದು ಬರ್ಬೇಕಂತ ಹೇಳಿ. ಇಲ್ಲಿದ್ದು ಏನಾದರೂ ನೆನಪಿದೆಯಾ? ರೂಪೇಶ್ ಮೊದಲು ಕಾಮೆಂಟ್ರಿ ಸ್ಟಾರ್ಟ್ ಮಾಡಿದ್ದು, ಆಟ ಆಡ್ತಾ ಇದ್ದದ್ದೆಲ್ಲ ಒಟ್ಟಿಗೆ ಆಡ್ತಾ ಇದ್ದೇವೆ ಇಲ್ಲಿ ಕ್ರಿಕೆಟ್ ಆಡ್ತಾ. ಹೇಗೆ ಲೆಫ್ಟ್ ಹ್ಯಾಂಡ್ ಪ್ಲೇಯರ್, ರೈಟ್ ಹ್ಯಾಂಡ್ ಪ್ಲೇಯರ್, ಯಾವುದರಲ್ಲಿ ಜಾಸ್ತಿ ಇದ್ದಿದ್ರು? ವಿಕೆಟ್ ಕೀಪಿಂಗ್, ಫೀಲ್ಡಿಂಗ್ ಅಲ್ಲಿ ರೈಟ್ ಹ್ಯಾಂಡ್ ಮತ್ತು ಫೀಲ್ಡಿಂಗ್ ಎಲ್ಲ ಮಾಡ್ತಾ ಇದ್ರು. ಒಳ್ಳೆ ಚೆನ್ನಾಗಿ ಆಡ್ತಾ ಇದ್ರು ಅವರು. ಖುಷಿ ಇದೆ ಈಗ ಖುಷಿ. ಬಿಗ್ ಬಾಸಲ್ಲಿ ಗೆದ್ದು ಬರ್ಬೇಕು, ಭಯಂಕರ ಖುಷಿ. ಕಾಯ್ತಾ ಇದ್ದೇವೆ ನಾವು ವಿಜಯೋತ್ಸವ ಆಚರಿಸಬೇಕಂತ. 100% ವಿನ್ ಆಗ್ತಾರೆ ಅವರು, ನಮಗಂತ ಗ್ಯಾರಂಟಿ ಇದೆ. ಹಾಗೆ ಸ್ಟಾರ್ಟಿಂಗ್ ಅವ್ರ ಜರ್ನಿ ಅಂದರೆ USCಯಲ್ಲಿ ವಿಡಿಯೋ ಜಾಕಿ ಆಗಿದ್ದರು. ನಂತರ ಅವರು ಬಿಗ್ ಎಫ್ಎಮ್ಮಲ್ಲಿ, ಇವಾಗ ಬಿಗ್ ಬಾಸ್ ಕೂಡ ವಿನ್ ಆಗ್ತಾರೆ 100%. ನಮ್ಮ ರೂಪೇಶ್ ಶೆಟ್ಟಿ ನಮ್ಮ ಊರಿನ ಪ್ರತಿಭೆ. ಅವರು ವಿನ್ ಆಗಬೇಕು ಅಂತ ನಾವು ನಮ್ಮ
ಮಹಾಗಣಪತಿ ಮತ್ತು ನಮ್ಮ ಪ್ರತಿಯೊಂದು ದೈವದಲ್ಲಿ ಪ್ರಾರ್ಥನೆ ಕೊಡ್ತಾ ಇದ್ದಾರೆ. ತುಂಬ ಒಳ್ಳೆ ವ್ಯಕ್ತಿ. ನಮ್ಮ ಊರಿನ ಪ್ರತಿಭೆ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಂತ ಒಂದು ಒಳ್ಳೆ ವ್ಯಕ್ತಿ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ ನೀವು? ಡೈಲಿ ನೋಡ್ತೇವೆ. ನನ್ನ ಮಗಳಂತೂ ಡೈಲಿ ಅದನ್ನು ಮಿಸ್ ಮಾಡದೆ ನೋಡ್ತಾಳೆ. SLC ಎಕ್ಸಾಮ್ ಆದರೂ ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ನಮ್ಮ ಊರಿನವರು ಇವತ್ತು ಬೆಳಿಗ್ಗೆ ಅದೇ ಫೈನಲ್ಗೆ ಹೋದ್ರು, ತುಂಬ ಖುಷಿ, ವಿನ್ ಆಗ್ತಾರೆ ಎಂಬುದೇ ನಮ್ಮ ಒಂದು ಆಸೆ. ಆಲ್ ದಿ ಬೆಸ್ಟ್ ರೂಪೇಶ್ ಶೆಟ್ಟಿ. ಸೊ ಇದಿಷ್ಟು ರೂಪೇಶ್ ಶೆಟ್ಟಿ ಅವರು ಆಟ ಆಡ್ತಾ ಇದ್ದಂತಹ ಗ್ರೌಂಡ್, ಹಾಗೆಯೇ ಶಿವಶಕ್ತಿ ಫ್ರೆಂಡ್ ಸರ್ಕಲ್ ಪ್ರತಾಪನಗರ ಮಂಗಲ್ಪಾಡಿಯ ಒಂದು ಸದಸ್ಯರ ಹಾಗೂ ಇಲ್ಲಿನ ಒಂದು ಊರಿನ ಸಮಸ್ತ ಜನರ ಮನಸ್ಸಿನ ಮಾತಾಗಿತ್ತು. ಸೊ ಇದಿಷ್ಟು ಈ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.